ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdal, Vidya Coffee, Aishwarya KT Specialty. Oh, that's nice, Arati. Seema, just run. ಇದೀಗ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಡ್ಯಾರನ್ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಡ್ಯಾರನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಒಳ್ಳೆದಿದ್ದೀರಾ? ನೀವು ಅಡಿಗೆ ಮಾತ್ರ ಪರ್ಫೆಕ್ಟ್ ಮಾಡ್ತಾ ಇದ್ರಿ, ಮಾತು ಕೂಡ ಗಟ್ಟಿ ಆಡಬೇಕು. ಏನು ಈಗ ಸ್ಕೂಲಿಗೆಲ್ಲ ರಜೆನಾ ಹೇಗೆ? ಇನ್ನು 2 ಡೇಸ್ ಉಂಟಾ? ಆಮೇಲೆ ಫುಲ್ಲು ರಜೆ ಅಲ್ಲ? ಓಕೆ, ಹಾಗಾದರೆ ಅಡುಗೆ ಮತ್ತು ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ತೊಡಗಿಸ್ಕೊಳ್ತೀಯಲ್ಲ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು ಸೋಯಾ 65 ಮತ್ತು ಒಂದು ಕೋಲ್ಡ್ ಕಾಫಿಯಾ? ಓಕೆ, ಬಿಸಿ ಕಾಫಿ ಎಲ್ಲ ಕೊಡ್ತಿದ್ಯಾ? ಈಗ ಸ್ಪೆಷಲಾಗಿ ನಮಗೆ ಕೋಲ್ಡ್ ಕಾಫಿ ಮಾಡ್ತಿದ್ದೀರಾ? ಓಕೆ, ಒಂದು ಸೋಯಾ 65, ಇನ್ನೊಂದು ಕೋಲ್ಡ್ ಕಾಫಿ ಅಲ್ಲ? ಎರಡು ಮಡಿಕೆ ಅಡುಗೆ ಮನೆಗೆ ಹೋಗುವ. ಓಕೆ, ಎಷ್ಟೇ ಈಗ ಅಡುಗೆ ಮನೆ ಬಂದಾಯ್ತು. ಯಾವುದು ಫಸ್ಟಿಗೆ? ಸೋಯಾ 65 ಫಸ್ಟಿಗೆ ಮಾಡೋದಲ್ಲ? ಓಕೆ, ರೆಡಿ ಮಾಡುವ. ಏನು ಬೇಕು ಈಗ? ಬೌಲ್ ತಗೊಂಡಿದ್ದೀರಾ? ಓಕೆ, ಸೋಯಾಬೀನ್ ನೀವು ಅದನ್ನು ನೀರಿಗೆ ಹಾಕಿದ್ರಾ? ನೀರು ಹಾಕಿ ಬಾಯ್ಲ್ ಮಾಡಿದ್ರಲ್ಲ? ಓಕೆ, ಅದಕ್ಕೆ ಹಳದಿ ಅಲ್ಲ? ಓಕೆ, ಸ್ಪೂನ್ ಬೇಕಾದ್ರೆ ಅಲ್ಲಿ ಉಂಟು. ಆಯಿತಾ? ಚಿಲ್ಲಿ ಪೌಡರ್. ಓಕೆ, ಪೆಪ್ಪರ್ ಪೌಡರ್ ಹಾಕ್ತಿದ್ದೀರಲ್ಲ? ಓಕೆ, ಗರಂ ಮಸಾಲ. ಜಾಸ್ತಿ ಮಸಾಲೆಗಳನ್ನ ಯೂಸ್ ಮಾಡ್ತಿದ್ದೀರಲ್ಲ? 65ಗೆ ಜಾಸ್ತಿ ಮಸಾಲೆ ಬೇಕಲ್ಲ? ಹೌದು, ಇನ್ನೂ ಸಹ ಮಸಾಲೆ ಹಾಕ್ಲಿಕ್ಕೆ ಉಂಟಾ? ಓಕೆ, ಇದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಸ್ವಲ್ಪ ನೀರು ಮಾಡ್ಕೊಂಡಿದ್ದೀರಲ್ಲ? ಹೌದು. ಕಬಾಬ್ ಮಸಾಲೆ ಬೇಕಲ್ಲ? ಕಬಾಬ್ ಮಸಾಲೆ ಅಂತ ಬಂದಾಗ ನಾನವರದು ಕಬಾಬ್ ಪೌಡರ್ ಹಾಕಿದ್ವಿ. ಸಾಕು. ನೆಕ್ಸ್ಟ್ ಒಳ್ಳೆ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಬೇಕಲ್ಲ? ಇದಕ್ಕೆ ಈಗ ಕರ್ಡ್ ಮೊಸರು ಹಾಕಿದ್ರೆ 1 ಕಪ್ಪಿನಷ್ಟು ಮೊಸರಲ್ಲ? 1.5. ಇದು ಈಗ ನಿಮಗೆ ಫ್ರಿಡ್ಜಲ್ಲಿ ಮ್ಯಾಗ್ನೇಟ್ ಮಾಡಿ ಸೈಡ್ ಬಹುದು. ಮ್ಯಾರಿನೇಟ್ ಮಾಡಿ ಈ ಥರ ಫ್ರಿಡ್ಜಲ್ಲಿ ಇಡ್ಬೋದಾ? ಈಗ ಬೆಳಿಗ್ಗೆ ಮಾಡಿದರೆ ಮಧ್ಯಾಹ್ನ ಆ ಥರ ಮಾಡ್ಕೊಳ್ಬೋದಲ್ಲ? ಇಲ್ಲಾಂದರೆ ಹಾಗೆ ಮಾಡ್ಬೋದು ಅಂತ ಹೇಳ್ತೀವಿ. ಮ್ಯಾರಿನೇಟ್ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ಪೆಷಲ್ ಆಗಿ ಈಗ ನಾವು ಕಬಾಬ್ ಎಲ್ಲ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಇಟ್ಕೊಳ್ತದಲ್ಲ? ಬಟ್ ಈಗ ನೀವು ಹಾಗೆ ಮಾಡ್ತಿದ್ರಲ್ಲ? ಓಕೆ, ಮತ್ತೆ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಇದೆಲ್ಲ ಯಾರು, ನೀನೇ ಮಾಡಿದ್ದ ಅಥವಾ ಅಮ್ಮ ಹೇಳಿಕೊಟ್ಟಿದ್ದ? ನೀನೇ ಅಲ್ಲ? ನೀನೀಗ ಅಮ್ಮನಿಗೆ ಅಡುಗೆ ನೀನೇ ಹೇಳಿಕೊಡ್ತೀಯ ಅಂತಲ್ಲ ಮನೆಯಲ್ಲೆಲ್ಲ? ಹೌದಾ? ಒಮ್ಮೆ ಅಲ್ಲ? ಸ್ಪೆಷಲ್ ಆಗಿ ನೋಡಿಕೊಂಡು ಮನೆಯಲ್ಲಿ ಅದು ಮಾಡು ಇದು ಮಾಡು ಅಂತ ಹೇಳೋದಲ್ಲ? ವೆಜ್ಜಲ್ಲಿ ಜಾಸ್ತಿ ಮಾಡ್ತೀಯಾ ಈಗ? ನಾನ್ ವೆಜ್ ಕೂಡ ಮಾಡ್ತೀಯಲ್ಲ? ಓಕೆ, ಕಳೆದ ಸಲ ಬಂದಾಗ ಗಮ್ಮತ್ತು ಅಡುಗೆ ಮಾಡಿದ್ದೆ. ಏನು ಹೇಳಿದರು ಫ್ರೆಂಡ್ಸ್ ಎಲ್ಲ ನೋಡಿದ್ರಾ ಅಡುಗೆ ಮಾಡಿದ್ದಾನೆಲ್ಲ? ತುಂಬ ಫ್ರೆಂಡ್ಸ್ ಹೇಳಿದ್ದು.
ಮತ್ತು ಎಲ್ಲಿ ಸಹ ಹೋಗುವಾಗ ನಮ್ಮ ಶೆಫ್ ಬಂದ ಹಾಗೆಲ್ಲ. ಹಾಗೆಲ್ಲ ಇರ್ತದಲ್ಲ. ಓಕೆ ಓಕೆ ನೆಕ್ಸ್ಟ್ ಇದಕ್ಕೆ ಕಾರ್ನ್ಫ್ಲವರ್ ಹಾಕ್ತೀರಾ. ಇದು ಸ್ವಲ್ಪ ಚೆನ್ನಾಗಿ ಬರಲಿ ಅಂತಲೆಲ್ಲ, ಹೌದು, ಕೋಟಿಂಗ್ ಥರ ಎಲ್ಲ ಬರಲಿ ಅಂತಲೆಲ್ಲ. ಓಕೆ ಇದಿಷ್ಟು ರೆಡಿ. ಹೌದು. ನೆಕ್ಸ್ಟು ಫ್ರೈ ಮಾಡಬೇಕಾ? ಈಗ ಇದು ರೆಡಿ ಮಾಡಿ ನೆಕ್ಸ್ಟ್ ಆಯಿಲ್ ಇಡಬೇಕಲ್ಲ. ಓಕೆ ಹಾಗಾದರೆ ಒಲೆ ಉರಿಸ್ಬೇಕಲ್ಲ. ಆಯಿಲ್ ಹಾಕಿ. ಸಾಕಾಗುತ್ತಾ? ಆಯಿಲ್ ಬಿಸಿ ಆಗಬೇಕಲ್ಲ. ಎಸ್, ಆಯಿಲ್ ಅಂತೂ ಬೆಚ್ಚಾಗಿದೆ. ಓಕೆ ಈಗ ಆಯಿಲಿಗೆ ಸ್ಲೋ ಇಡಬೇಕಾ? ಓಕೆ ಎಸ್. ನಾನು ಲೋ ಇಡೋದಿದ್ದರೆ ನೀವು ಆಯಿಲಿಗೆ ಹಾಕೋದೇ ಇಲ್ಲಲ್ಲ. ಓಕೆ ಈಗ ಸೋಯಾ ಮ್ಯಾರಿನೇಟ್ ಮಾಡಿದ್ದಾನೆ. ಈಗ ಆಯಿಲಿಗೆ ಡಿಪ್ ಫ್ರೈ ಮಾಡೋದಲ್ಲ. ಅದನ್ನು ಹಾಕುವಾಗ ಸ್ವಲ್ಪ ಬಿಡಿ ಬಿಡಿ ಹಾಕಿದ್ರು ಕೂಡ ಒಳ್ಳೆಯದಲ್ಲ. ಮೆಲ್ಲ ತೆಗಿಬೇಕು. ಹಾಂ, ಅಂದರೆ ಮಸಾಲೆ ಮಿಕ್ಸ್ ಆಗಬೇಕಲ್ಲ. ಓಕೆ ಆಲ್ಮೋಸ್ಟ್ ರೆಡಿ ಅಲ್ಲ. ಬೆಂದಿದೆ ಕಾಣುತ್ತೆ. ನಿಧಾನಕ್ಕೆ ತಗೊಳ್ಬೇಕಲ್ಲ. ಓಕೆ ಈಗ ಹೇಳ್ಕೊಳ್ಬೇಕಲ್ಲ ನಾನು, ನನಗೂ ಕೂಡ ಕೆಲಸ ಉಂಟಲ್ಲ. ಇದು ನೋಡಲಿಕ್ಕೆ ಸಾಧಾರಣ ಸೋಯಾಬೀನ್ ಕಬಾಬ್ ಥರ ಕಲರ್ ಕಾಣ್ತದೆ, ಮತ್ತೆ ಆಟೋಮ್ಯಾಟಿಕ್ಲಿ ಆ ಕಲರ್ ಬರುತ್ತಲ್ಲ. ಓಕೆ ಫ್ರೈ ಆಗೋದು ಇನ್ನೂ ಕಲರ್ ಚೇಂಜ್ ಆಗಿ ಗಮ್ಮದಾಗಿರುತ್ತಲ್ಲ. ಆಫ್ ಮಾಡೋದಾ? ಇನ್ನು 65ಗೆ ಸಾಸ್ ಪ್ಯಾನ್ ಬೇಕಲ್ಲ. ಓಕೆ ನಾವು ಅದೇ ಸ್ಟವಿಗೆ ಸಾಸ್ ಪ್ಯಾನ್ ಇಟ್ಟಿವಲ್ಲ. ಓಕೆ ಇದಕ್ಕೆ ಆಯಿಲ್ ಏನಾದರೂ ಹಾಕಬೇಕಾ? ಹಾಕ್ಬೇಕಾ? ಆಯಿಲ್ ಹಾಕೋದಾ ಏನು ಹಾಕೋದು? ಆಯಿಲ್ ಇಲ್ಲ ಗೀ ಯಾವುದು ಹಾಕುತ್ತಾ? ಓಕೆ ಹಾಗಾದರೆ KC ಅವರ ಶುದ್ಧ ಹಸುವಿನ ತುಪ್ಪ 1 ಸ್ಪೂನ್ ಸಾಕಾ? ಸಾಕಲ್ಲ? ಓಕೆ ಇದು ಜೀರಾ ಮತ್ತು ಕೊತ್ತಂಬರಿ ಓಕೆ ಕ್ರಷ್ ಮಾಡಿ ಹಾಕಬೇಕು. ಆಗ ಕೊತ್ತಂಬರಿ ಎರಡು ಭಾಗ ಆಗುತ್ತಲ್ಲ. ಓಕೆ ಹಾಗಾದರೆ ಕೊತ್ತಂಬರಿಯನ್ನು ಹುರಿದ ಏನು ಫ್ರೈ ಮಾಡಿದ ಕೊತ್ತಂಬರಿ ಆಗಬೇಕಲ್ಲ. ಓಕೆ ಮತ್ತು ಜೀರಾ ಸರ್. ಜೀರಾ ಕೂಡ. ಓಕೆ ಅದಕ್ಕೆ ನೆಕ್ಸ್ಟು ಚಿಲ್ಲಿ ಅಲ್ಲ? ರೆಡ್ ಚಿಲ್ಲಿ. ಓಕೆ ಗ್ರೀನ್ ಚಿಲ್ಲಿ ಅಲ್ಲ? ಓಕೆ ಸಾಧಾರಣ ಒಂದು ತಗೊಂಡಿದ್ದೀರಾ ಅಂತಲ್ಲ? ಸಿಂಗಲ್ ಸಾಕು. ಸ್ಪೈಸಿ ಬೇಕಿದ್ರೆ ಡಬಲ್. ಹಾಗೆ ಓಕೆ ಮತ್ತು ನಾವು ಮೆಣಸಿನ ಹೊಡಿ ಕೂಡ ಹಾಕ್ಲಿಕ್ಕೆ ಉಂಟಲ್ಲ ಇದಕ್ಕೆ. ಓಕೆ ನೆಕ್ಸ್ಟು ಈರುಳ್ಳಿ ಆನಿಯನ್ ಹಾಕ್ತಾಯಿದ್ದೀರಲ್ಲ, ಸಣ್ಣದಾಗಿ ಹಚ್ಚಿರೋ ಆನಿಯನ್ ಗೋಲ್ಡನ್ ಫ್ರೈ ಬರಬೇಕಲ್ಲ. ಓಕೆ ಈಗ ಲೋ ಹೀಟಲ್ಲಿ ಇಡಬೇಕು. ಆನಿಯನ್ ಸ್ವಲ್ಪ ಸೈಡ್ ಮಾಡಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀರಲ್ಲ. ಅಂದರೆ ಎಷ್ಟು ಸ್ಪೈಸಿ ಬೇಕು ಅಷ್ಟು. ಅಷ್ಟು ಹಾಕಿದಲ್ಲ. ಅದಕ್ಕೆ ಪೆಪ್ಪರ್ ಪೌಡ್ರಾ? ಪೆಪ್ಪರ್ ಹಾಕಿದ್ದಲ್ಲ. ಓಕೆ ಮತ್ತು ಸ್ವಲ್ಪ ಸಾಲ್ಟ್ ಅಷ್ಟು. ಓಕೆ ಆನಿಯನ್ ಅಂತೂ ಅಲ್ಲಿ ಫ್ರೈ ಆಗ್ತಾ ಉಂಟು. ಓಕೆ ಈ ಕಡೆ ಮಸಾಲ ಕೂಡ ಫ್ರೈ ಆಗ್ತದೆ. ಒಂದು ತಡ್ಕ ಕೊಡೋದು ಅಷ್ಟೇ. ಅದಕ್ಕೆ ಜಸ್ಟ್ ನಾವು ಡೈರೆಕ್ಟ್ ಆನಿಯನಿಗೆ ಹಾಕೋದಕ್ಕಿಂತ ಈ ಥರ ಸೈಡಿಗೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದಲ್ಲ ನೀನು? ಇಲ್ಲಾಂದರೆ ಅದು ಫ್ರೈ ಕಡಿಮೆ ಆಗೋದು. ಓಕೆ ಒಂದು ಸ್ಮೆಲ್ ಬರ್ತದೆ. ಹೌದು. ಚಿಕ್ಕ ಪಾಯಿಂಟ್ ಅಲ್ಲ ಇದೆಲ್ಲ. ಓಕೆ
ಈಗ ಒಂದೊಂದೇ ಆಗಿ ಮೀಡಿಯಮ್ ಹೀಟಲ್ಲಿ ಇಟ್ಟು ಓಕೆ ಒಂದು ಸಪ್ರೇಟ್ ಮಾಡಿ ಹಾಕಬೇಕು. ಸಪ್ರೇಟ್ ಮಾಡಿ ಹಾಕ್ತಿದ್ದೀರಾ ಫ್ರೆಂಡ್ಸ್ನವರೆಲ್ಲ ಈಗ ಅಡುಗೆ ಎಲ್ಲ ಮಾಡೋದಿಲ್ವಾ? ಏನು ಮಾಡೋದನ್ನು ನೋಡಿ ಅಥವಾ ಹೇಗೆ ಗೊತ್ತಿಲ್ಲ. ನೀನು ಕೇಳಬೇಕು, ನೀವೆಲ್ಲ ಅಡುಗೆ ಎಲ್ಲ ಮಾಡೋದಿಲ್ಲ. ಇದಕ್ಕೆ ಬೇಕಿದ್ರೆ ನಾವು ನೆಕ್ಸ್ಟ್ ಏನು ಹಾಕ್ಲಿಕ್ಕೆ ಉಂಟು ನೆಕ್ಸ್ಟ್ ಇದಕ್ಕೆ? ನಿಮಗೆ ಬೇಕಿದ್ರೆ ಸಾಸು ಆ ಥರ ಹಾಕ್ಬೋದಲ್ಲ? ಸಾಸ್ ಹಾಕಿದ್ರೆ ಸ್ವಲ್ಪ ಏನು ಗ್ರೇವಿ ಟೈಪ್ ಸಿಗ್ಬೋದಲ್ಲ? ಈಗ ಕೊತ್ತಂಬರಿ ಸೊಪ್ಪು. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಆಲ್ಮೋಸ್ಟ್ ರೆಡಿ. ಆಫ್ ಮಾಡೋದಾ? ಆಫ್. ರೇಟ್ ಅಂತೂ ರೆಡಿ ಮಾಡಿ ಇಟ್ಟಿದ್ದೇನೆ. ಸರ್ವ್ ಮಾಡಿದ್ದು ಮಾತ್ರ ಬಾಕಿ ಅಲ್ಲ? ಸರ್ವ್ ಹಾಂ ತಗೋ. ಓಕೆ, ಬಿಸಿ ಅದ ಸೋಯಾ 65 ರೆಡಿ ಅಲ್ಲ? ಗಮದಾಗಿದೆ. ಮೇಲ್ಗಡೆ ಎಲ್ಲ ನೀವೇನು ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಕೊಟ್ಟಿದ್ದೀರಾ, ಡ್ರೈ ಆಗಿ ಮಾಡಿದ್ರಲ್ಲ, ಹಾಗೆ ತಗೊಂಡು ಒಂದೊಂದು ತಿನ್ಬೋದಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ಓಕೆ, ಡ್ಯಾರನ್ ಸಾಗದಾಗಿರುವಂತಹ ಸೋಯಾ 65 ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಸೋಯಾ 65 ತಯಾರಿಸುವ ವಿಧಾನ. ಮೊದಲು 1 ಕಪ್ ನೆನೆಸಿದ ಸೋಯಾ ಚಂಕ್ಸ್ಗೆ 1 ಚಮಚದಷ್ಟು ಅರಿಶಿನ ಪುಡಿ, 1 ಚಮಚ ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ, ಅರ್ಧ ಚಮಚ ಗರಂ ಮಸಾಲಾ ಪುಡಿ, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಚಮಚ ಕಬಾಬ್ ಮಸಾಲಾ ಪುಡಿ, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಬೆರೆಸಿಕೊಳ್ಳಿ. ಅರ್ಧ ಗಂಟೆಗಳ ಕಾಲ ನೆನೆಯಲು ಇಟ್ಟು ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಉದುರಿಸಿ ಕರಿಯಿರಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ ಜೀರಿಗೆ ಹಾಗೂ ಧನಿಯಾವನ್ನು ಇಚುಕಿ ಪುಡಿ ಮಾಡಿ ಹಾಕಿ. ಆನಂತರ ಹೆಚ್ಚಿದ ಹಸಿಮೆಣಸು, ಈರುಳ್ಳಿ, ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಕರಿದಿಟ್ಟ ಸೋಯಾ ಚಂಕ್ಸ್, ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಸೋಯಾ 65 ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ಡ್ಯಾರನ್ ಮಾಡಿದಂಥ ಸ್ಪೆಷಲ್ ಆದಂತಹ ಸೋಯಾ 65 ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೇಸರಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೋದಲ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಡ್ಯಾರನ್ ಅವರು ಸಹವಾಗಿರುವಂತಹ 65 ಅಂತ ರೆಡಿ ಮಾಡಿಬಿಟ್ಟಿದ್ದಾರೆ. ಈಗ ಅದರ ಜೊತೆ ಸ್ಪೆಷಲ್ ಆಗಿ ಒಂದು ಕಾಫಿ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡಿದ್ರೆ ಅಂತ ಅವ್ರ ಜೊತೆ. ಎಸ್ ಡ್ಯಾರನ್, ಇವಾಗ ಕಾಫಿ ಅಲ್ಲ, ಕೋಲ್ಡ್ ಕಾಫಿ ಅಲ್ಲ? ಓಕೆ, ಸ್ಟಾರ್ಟ್ ಮಾಡುವ. ಅದಕ್ಕೆ ಬ್ಲೆಂಡರ್. ಹಾಂ, ಓಕೆ. ನೀರು ಬೇಕಾ? ಸಾಕಾ? ಓಕೆ. ಶುಗರ್, ಅದಕ್ಕೆ ಕಾಫಿ ಪೌಡ್ರಲ್ಲ? ಓಕೆ. ಕಾಫಿ ಅಂತ ಬಂದಾಗ ವಿದ್ಯಾವರ ಕಾಫಿ ಕೂಡ ಉಂಟು, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದಲ್ಲ? ಓಕೆ. ಆಮೇಲೆ ಬ್ಲೆಂಡ್ ಮಾಡಿ. ಓಕೆ, ಮಿಕ್ಸ್ ಮಾಡಬೇಕು ಇದನ್ನು? ಅಂದರೆ ಒಂದು ಫಾರ್ಮ್ ಆಗಿ ಟೈಪ್ ಬರ್ತದೆ. ಹಾಂ, ಪೇಸ್ಟ್ ಒಂದು 2-3 ಸುತ್ತು ಮಿಕ್ಸ್ ಮಾಡಿದರೆ ಸಾಕಲ್ಲ? ಜಸ್ಟ್ ಒಂದು ಪುಷ್ ಆಗಿದೆ ಎಲ್ಲವೆಲ್ಲ ಪುಷ್. ಓಕೆ, ಎಸ್. ಅಂದರೆ ಮಿಕ್ಸ್ ಮಾಡುವಾಗ ಕೂಡ ಆ ಥರ ಆನ್ ಆಫ್ ಮಾಡಿಕೊಂಡು ಮಾಡ್ಬೋದಲ್ಲ? ಓಕೆ, ನೋಡಿ ಕಲರ್ ಕೂಡ ಹಾಗೆ ಬಂತಲ್ಲ? ಓಕೆ, ಈಗ ಅಷ್ಟು ಬೋಲಲ್ಲಿ ಮಿಲ್ಕ್. ಓಕೆ, ಸಾಧಾರಣ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀರಾ ಅಂತಲ್ಲ? ಅದಕ್ಕೆ ಚಾಕ್ಲೇಟ್ ಸಿರಪ್. ಓಕೆ, ಯಾವುದು ಚಾಕ್ಲೇಟ್ ಸಿರಪ್ ಆಗ್ತದೆ? ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದಲ್ಲ? ಒಳ್ಳೆಯಲ್ಲಿ ಮಿಕ್ಸ್ ಮಾಡಬೇಕು, ಇಲ್ಲಾದರೆ ಚಾಕ್ಲೇಟ್ ಸಿರಪ್ ಡೌನ್ ಸೆಟ್ ಆಗ್ತದೆ. ಹಾಗಾಗಿ ಫಸ್ಟಿಗೆ ಹಾಲಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಆಗಿರಬೇಕಲ್ಲ? ಮತ್ತು ಸ್ವಲ್ಪ ಈಗ ಡೆಲ್ಗೋನ ಮಾಡಿದ್ದು, ಡೆಲ್ಗೋನ ಕಾಫಿ. ಓಕೆ, ಅದನ್ನು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳೋದಾ? ಹೌದು. ಮತ್ತು ಇದು ಸರ್ವ್ ಮಾಡುವಾಗ ಹಾಗೆ ಈ ಥರ ರೆಡಿ ಮಾಡಿ ಇಟ್ಕೊಳ್ಬೋದಾ? ಹೌದು. ಓಕೆ, ಅಂದರೆ ಇದಕ್ಕೆ ಈಗ ಯಾವುದು ಸಕ್ಕರೆ ನೀರು ಸಕ್ಕರೆ ನೀರು ಕಾಫಿ. ಓಕೆ, ಈಗ ಅಂದರೆ ಗ್ಲಾಸ್. ಇದು ಆಲ್ಮೋಸ್ಟ್ ರೆಡಿಯಾ? ಆಲ್ಮೋಸ್ಟ್ ರೆಡಿ. ಅಂದರೆ ಈಗ ಏನು ಕೆಲಸವೇ ಇಲ್ಲ ಇದಕ್ಕೆ, ರಫ್ ಆಗುತ್ತಲ್ಲ? ಓಕೆ, ಹಾಗಾದರೆ ರೆಡಿ ಅಂತ ಹೇಳ್ಬೋದಲ್ಲ? ಈಗ ನೀನು ಈ ಥರದ ಕಾಫಿ ಮತ್ತು ಸ್ಪೆಷಲಾಗಿ ಈ ಥರದಲ್ಲಿ ಡಿಶ್ ಬೇರೆ ಏನೇನು ಮಾಡ್ತಿದ್ದೆ? ಕಾಫಿ ಕೇಕ್. ಕಾಫಿ ಕೇಕ್ ಮಾಡ್ತೀಯಾ? ಓಕೆ, ಆಮೇಲೆ ನಾರ್ಮಲಾಗಿ ಈಗ ಕಷಾಯ ಈ ಥರದ್ದು ಕೂಡ ಮಾಡ್ತಾರಾ?
ವಿದೌಟ್ ಫೈರ್ ವಿತೌಟ್ ಫೈರ್ ಅಂದರೆ ಇದೆ ಕೋಲ್ಡ್ ಕಾಫಿ ಅಲ್ಲ. ಓಕೆ, ಹಾಗಾದರೆ ಈಗ ಸರ್ವ್ ಮಾಡುವಲ್ಲ. ಓಕೆ, ಮತ್ತು ಕಾಫಿ ಐಸ್ ಕ್ರೀಮ್ ಕೂಡ ಮಾಡ್ತೀವಲ್ಲ. ಓಕೆ, ಸರ್ವ್ ಮಾಡುವಲ್ಲ. ಇದಕ್ಕೆ ಐಸ್ ಕ್ರೀಮ್ ಎಷ್ಟೊತ್ತಿಗೆ ಹಾಕೋದು? ಐಸ್ ಕ್ರೀಮ್ ಈಗ ಫುಲ್ಲು ಅಂದರೆ ಹಾಕಿ ಮೇಲೆ ಅದ್ರ ಮೇಲೆ ಹಾಕೋದಲ್ಲ. ಓಕೆ, ಒಂದು ಅಂದರೆ ಚಾಕ್ಲೇಟ್ ಸಿರಪ್ ಹಾಕಿ ಹೀಗೆ ಸಹ ಮಾಡಬಾರ್ದು. ಹಾಗೂ ಹಾಕ್ಬೋದಲ್ಲ. ಓಕೆ, ನಾವು ನಾರ್ಮಲಾಗಿ ಐಸ್ ಕ್ರೀಮ್ ಎಲ್ಲ ಇರುತ್ತಲ್ಲ, ಆಗ ಚಾಕ್ಲೇಟ್ನ ಒಂದು ಕಲರ್ ಕಾಣುತ್ತಲ್ಲ. ಅದಕ್ಕೆ ಸ್ವಲ್ಪ ರೆಡಿ ಮಾಡಿದ್ದು ಕಾಫಿ. ವಿದೌಟ್ ಐಸ್ ಕ್ರೀಮಿಂಗೆ ಹೀಗೆ ಸಹ ಸೇವ್ ಮಾಡ್ಬೋದು. ಹಾಗೂ ಮಾಡ್ಬೋದಲ್ಲ ವಿದೌಟ್ ಐಸ್ ಕ್ರೀಮಿಂದ. ಆ್ಯಕ್ಚುಲಿ ಇದೇ ಚೆನ್ನಾಗಿರುತ್ತಲ್ಲ. ಓಕೆ, ಮತ್ತು ಐಸ್ ಕ್ರೀಮ್ ಹಾಕ್ಬೇಕಲ್ಲ ಈಗ. ಚಾಕ್ಲೇಟ್ ಸಿರಪ್, ಜೇಮ್ಸ್ ಅಂದರೆ ನಿಮಗೆ ಈಗೇನೆ ಜೇಮ್ಸ್ ಅಲ್ಲ, ಅದೊಂದು ನಮಗೆ ಬೇಕಾದಾಗ ಇಟ್ಕೊಳ್ಳೋದಲ್ಲ. ಓಕೆ, ಈ ಥರ ಎಲ್ಲ ಕೊಟ್ಟರೆ ನಿಮಗೆಲ್ಲ ಭಾರಿ ಚಂದಲ್ಲ, ಮನೆಯಲ್ಲೆಲ್ಲ ನೀನೇ ಮಾಡ್ಕೊಂಡು ತಿನ್ಬೋದಲ್ಲ. ಓಕೆ ಓಕೆ ಸ್ಪೆಷಲ್ ಆದಂತಹ ಏನಿದು ಕೋಲ್ಡ್ ಕಾಫಿ ರೆಡಿ ಅಲ್ಲ. ನೀನಂತೂ ಮನೆಯಲ್ಲಿ ವಾರಕ್ಕೊಂದ್ಸಲ ಎಲ್ಲ ಈ ಥರ ಕುಡಿತೀಯ ಅಂತಲ್ಲ. ಓಕೆ, ಹಾಗಾದರೆ ಟೇಸ್ಟ್ ನೋಡೋಲ್ಲ ಈಗ. ಓಕೆ, ಡರನ್ ಅವರು ಸಾಕಾಗಿರುವಂತಹ ಕೋಲ್ಡ್ ಕಾಫಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕೋಲ್ಡ್ ಕಾಫಿ ತಯಾರಿಸುವ ವಿಧಾನ: ಮೊದಲಿಗೆ ಅರ್ಧ ಲೋಟದಷ್ಟು ನೀರಿಗೆ 2 ಚಮಚದಷ್ಟು ಸಕ್ಕರೆ, 2 ಚಮಚ ಕಾಫಿ ಪುಡಿ ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ 2 ಗ್ಲಾಸ್ ಹಾಲಿಗೆ 2 ಚಮಚದಷ್ಟು ಚಾಕ್ಲೇಟ್ ಸಿರಪ್, ತಯಾರಿಸಿದ ಡಾಲ್ಗೋನಾ ಕಾಫಿ ಹಾಕಿ ಬೆರೆಸಿಕೊಳ್ಳಿ. ಈಗ ಚಿಲ್ಡ್ ಕೋಲ್ಡ್ ಕಾಫಿ ಸರ್ವಿಂಗ್ ಗ್ಲಾಸ್ ನಲ್ಲಿ ಹಾಕಿ ಮೇಲಿನಿಂದ ಐಸ್ ಕ್ರೀಮ್, ಡಾಲ್ಗೋನಾ ಕಾಫಿ ಹಾಕಿ ಸರ್ವ್ ಮಾಡಿ. ಅಡುಗೆ ಅಂತೂ ರೆಡಿ ಆಗಿದೆ. ತಿನ್ನಲಿಕ್ಕೆ ಮಾತ್ರ ಬಾಕಿ ಅಲ್ಲ, ತಿನ್ನಲಿಕ್ಕೆ ಮತ್ತು ಕುಡಿಲಿಕ್ಕಲ್ಲ. ಯಾವ್ದು ನೋಡು ಫಸ್ಟಿಗೆ ಟೇಸ್ಟ್? 65 ನೋಡುವಲ್ಲ, ತಗೊಳ್ಳಿ ನೀವು ಕೂಡ. ಆ್ಯಕ್ಚುಲಿ ಇದನ್ನು ಹೀಗೆ ಕೈಯಲ್ಲೇ ತಗೊಳ್ಬೋದಲ್ಲ, ಜಾಸ್ತಿ ಏನು ಮಸಾಲೆ ಆ್ಯಡ್ ಆಗಿಲ್ಲ. ಆನಿಯನ್, ಜೀರಾ ಎಲ್ಲ ಕರೆಕ್ಟಾಗಿದೆಯಲ್ಲ, ಗಾಮದಾಗಿದೆ. ನಾರ್ಮಲಾಗಿ ವೆಜ್ ಕಬಾಬ್ ಅಂತ ಹೇಳ್ಬೋದಲ್ಲ, ಹಾಗೆ ಬಂದಿದೆ. ಬಟ್ 65 ಅಂತೂ ಪಕ್ಕ ಏನು ಮಸಾಲೆ ಎಲ್ಲ ನೀವೇನು ಫ್ರೈ ಮಾಡಿ ಹಾಕಿದ್ರೋ ಅದು ಚೆನ್ನಾಗಿ ಕೂತಿದಲ್ಲ. ಇದರ ಜೊತೆಗೆ ಒಂದು ಈಗ ಕಾಫಿ ಕುಡಿದ್ರೆ ಇನ್ನೂ ಕಮ್ಮದಿರೋದಲ್ಲ. ತಗೊಳ್ಳಿ, ಮಿಕ್ಸ್ ಮಾಡಿ ಕುಡಿಬೇಕಾ? ಓಕೆ, ಇದಂತೂ ಗಮ್ಮದುಂಟಲ್ಲ. ಇದು ನಾರ್ಮಲ್ ನಾವೀಗ ಕಾಫಿ ಕುಡಿಯೋದಕ್ಕೂ ಈ ಥರ ಕೋಲ್ಡ್ ಕಾಫಿ ಕುಡಿಯೋದಕ್ಕೂ ಇನ್ನೂ ಚೆನ್ನಾಗಿರುತ್ತಲ್ಲ. ಕೋಲ್ಡ್ ಜಾಸ್ತಿ ಬೇಕು ಅಂತ ಹೇಳಿದರೆ ನಾವು ಐಸ್ ಕ್ಯೂಬ್ ಎಲ್ಲ ಹಾಕ್ಕೊಳ್ಬೋದಲ್ಲ. ಓಕೆ, ಇಲ್ಲಾಂದರೆ ಈ ಥರ ರಾ ಆಗಿ ಕೂಡ ಕುಡಿಬೋದು. ಚೆನ್ನಾಗಿದೆ, ಟೇಸ್ಟಿಯಾಗಿ ಬಂದಿದೆ. ಜೊತೆಗೆ ಮೇಲೆಲ್ಲ ಐಸ್ ಕ್ರೀಮೆಲ್ಲ ಹಾಕಿ ಕೊಟ್ಟಿದ್ದು ಇನ್ನೂ ಗಮ್ಮತ್ತಾಗಿದೆ. ನಮಗೆಲ್ಲ ಈ ಥರ ಎಲ್ಲ ಮಾಡಿಕೊಟ್ರೆ ಖಾಲಿ ಮಾಡಲಿಕ್ಕೆ ಹೇಳಬೇಕು ಅಂತಿರಲ್ಲ. ಓಕೆ, ಚೆನ್ನಾಗಿದೆ, ಅಡುಗೆ ಕೂಡ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ಒಳ್ಳೆಯದು ಅನಿಸ್ತಾ? ಓಕೆ, ಥ್ಯಾಂಕ್ ಯು ಈ ಥರದ 2 ಡಿಶ್ ಹೇಳಿಕೊಡೋದಕ್ಕೆ. ಹಾಗಾಗಿ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಡಾರನ್. ಓಕೆ, ಡಾರನ್ ಅಂತೂ ಸಾಕಾಗಿರುವಂತಹ ಕೋಲ್ಡ್ ಕಾಫಿ ಮತ್ತು ಸ್ಪೆಷಲಾಗಿ ಸೋಯಾ 65 ಎರಡು ಕೂಡ ಚೆನ್ನಾಗಿ ಮಾಡಿದ್ದಾನೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ.
ಓ ದಟ್ಸ್ ನೈಸ್ ಆರತಿ. ಸೀಮಾ ಜಸ್ಟ್ ರನ್ ರನ್ ರನ್. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.